ಅಬಕಾರಿ ಇಲಾಖೆಗಳಿಂದ ಭರ್ಜರಿ ಬೇಟೆ. ಇಂಡಿ ತಾಲೂಕಿನ ಹಳಗುಣಿಕೆ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಬಿಳಿ ಬಣ್ಣದ ಮ್ಯಾಕ್ಸಿಮ್ ಮಿನಿ 4 ಚಕ್ರದ ವಾಹನ ನಂಬರ್ KA28N2605 ವಾಹನದಲ್ಲಿ ಸೇಂದಿಯನ್ನು 2 ಲೀಟರ್ ಸಾಮರ್ಥ್ಯದ 2 ಹಾಗೂ 1 ಲೀಟರ್ ಸಾಮರ್ಥ್ಯದ 11 ಸೇಂದಿ ತುಂಬಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು 15 ಲೀಟರ್ ಸೇಂದಿ ಹಾಗೂ ಒಂದು ಮ್ಯಾಕ್ಸಿಮಮ್ ಮಿನಿ 4 ಚಕ್ರದ ವಾಹನವನ್ನು ಜಪ್ತಪಡಿಸಿಕೊಂಡಿದ್ದಾರೆ. ಆರೋಪಿತನಾದ ಲಕ್ಷ್ಮಣ್ ಗಿರಿಮಲ್ಲ ಕನ್ನೂರ್ ಇಂಡಿ ತಾಲೂಕಿನವರಾದ ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಯಿತು. ಈ ಕುರಿತು ಪ್ರಥಮ ವರ್ತಮಾನ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಎಂಎಚ್ ಪಡಸಲಗಿ ಅಬಕಾರಿ ನಿರೀಕ್ಷಕರು ಇವರ ಮಾರ್ಗದರ್ಶನದಲ್ಲಿ ಪರಿಣಾಮ ವನಕ್ಯಾಳ ಅಬಕಾರಿ ಉಪನಿರೀಕ್ಷಕರು ಸಿಬ್ಬಂದಿಗಳಾದಂತಹ ಶಿವಾನಂದ ಕೊಡತೆ, ಸಂಜಯ್ ಕುಲಕರ್ಣಿ, ಶಿವಶಂಕರ್ ಗೋಟ್ಯಾಳ್ ಹಾಗೂ ಮಂಜುನಾಥ್ ಬಡಿಗೇರ್ ಇದರಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾ ವರದಿಗಾರರು ಪವನ್ ಕೊಡಹೊನ್ನ, ವಿಜಯನಾಡು, ಬೆಳಗಾವಿ.